ಮಂಗಳೂರಿನ ಪ್ರಸಿದ್ಧ ಸೆಂಟ್ರಲ್ ಮಾರುಕಟ್ಟೆಯ ಹಳೆಯ ಕಟ್ಟಡ ನೆಲಸಮ ಮಾಡಲಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ತಂಡದ ನೇತೃತ್ವದಲ್ಲಿ ಕಟ್ಟಡದ ನೆಲಸಮ ಕಾರ್ಯವೂ ನಡೆಯಿತು. ಕಳೆದ ವರ್ಷ ಕೊರೋನಾ ಸೋಂಕಿತರ ಸಂದರ್ಭ ವ್ಯಾಪಾರ ವಹಿವಾಟು ಸ್ಥಗಿತಗೊಂಡ ಬಳಿಕ ಭಾಗಶಃ ಮುಚ್ಚಲ್ಪಟ್ಟಿದ್ದ ಸೆಂಟ್ರಲ್ ಮಾರ್ಕೆಟ್ನ ಈ ಹಳೆಯ ಕಟ್ಟಡವನ್ನು ಕೆಡವಿ ಹೊಸ ಕಟ್ಟಡ ನಿರ್ಮಿಸುವ ಸಲುವಾಗಿ ಈ ಕಾರ್ಯಾಚರಣೆ ನಡೆದಿದೆ ಎನ್ನಲಾಗಿದೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಜೆಸಿಬಿ ಬಳಸಿಕೊಂಡು ನೆಲಸಮ ಕಾರ್ಯ ನಡೆದಿದ್ದು, ಮಾರುಕಟ್ಟೆಯ ಕಟ್ಟಡದ ಬಳಿ ಯಾರೂ ಸುಳಿಯದಂತೆ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಸ್ಥಳಕ್ಕೆ ಕಾಂಗ್ರೆಸ್ ನಿಯೋಗ ಭೇಟಿ ಕೊಟ್ಟಿದ್ದು, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ವೈಖರಿಯ ವಿರುದ್ಧ ಕಾಂಗ್ರೆಸ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭ ವಿಪೋ ನ್ಯೂಸ್ನೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಜೆಆಲೋಬು ಅವರು, ಕೋವಿಡ್ ಸಂದರ್ಭದಲ್ಲಿ ಯಾವುದೇ ಮಾಹಿತಿ ನೀಡದೆ ನೆಲಸಮ ಮಾಡಿರುವುದು ಸರಿಯಲ್ಲ. ಮಾನವೀಯತೆಯಿಂದ ಅಧಿಕಾರಿಗಳು ಕೆಲಸ ಮಾಡಬೇಕಾಗಿದೆ. ಯಾವುದೇ ರೀತಿಯಲ್ಲಿ ನೋಟಿಸ್ ಕೊಡದೆ ನೆಲಸಮ ಮಾಡಿರುವುದು ಸರಿಯಲ್ಲ ಎಂದು ಅವರು ಹೇಳಿದರು. ಇವತ್ತು ಇಲ್ಲಿ ನೋಡಿದಾಗ ನಮ್ಮ ಮಹಾನಗರ ಪಾಲಿಕೆಯ ಆಡಳಿತ ಅಥವಾ ಜಿಲ್ಲಾ ಆಡಳಿತೆಯ ಈ ಒಂದು ಅವ್ಯವಸ್ಥೆಯ ಪೀಕಿಗೆ ಹೋಗ್ತದೆ ಅಂತ ಹೇಳ್ತೀವಲ್ಲ, ಅದು ಅಂತ ಹೇಳ್ಬೋದು ನಾವು. ಇವತ್ತಿನ ಪರಿಸ್ಥಿತಿ ನಮ್ಮ ಸೆಂಟ್ರಲ್ ಮಾರುಕಟ್ಟೆಯನ್ನು ಅಲ್ಲಿಯ ವರ್ತಕರು ಸುಮಾರು 500ಕ್ಕಿಂತ ಜಾಸ್ತಿ ವರ್ತಕರು ಇಷ್ಟು ಸಮಯ ಇಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದರು. ಇದರ ಹಿಂದೆ ಒಮ್ಮೆ ಅವರನ್ನು ಹಠಾತ್ತನೆ ತೆಗೆದುಕೊಂಡು ಹೋಗಿ ಆ ಬೈಕಂಪಾಡಿಯಲ್ಲಿ ಏನೂ ವ್ಯವಸ್ಥೆ ಇಲ್ಲದೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದರು. ಅದರ ನಂತರ ಅವರು ನ್ಯಾಯಾಲಯಕ್ಕೆ ಹೋದರು. ನ್ಯಾಯಾಲಯದನ್ನು ಪುನಃ ಪರಿಶೀಲನೆ ಮಾಡಿ ಅಂತ ಕೊಟ್ಟ ಮೇರೆಗೆ ಅವರನ್ನು ನೋಟಿಸ್ ಕೊಟ್ಟು ಕರೆಸಿ ನಂತರ ಯಾವುದೇ ಇಂಡಿವಿಜುವಲ್ ಅವರಿಗೆ ತಿಳಿವಳಿಕೆ ಕೊಡದೆ ತೆರವು ಮಾಡಲಿಕ್ಕೆ ಇವತ್ತು ಹಠಾತ್ತನೆ ಬಂದು ಸಂಪೂರ್ಣವಾಗಿ ಅದನ್ನು ತೆರವು ಮಾಡಲಿಕ್ಕೆ ಇಳಿದದ್ದು ಈ ಒಂದು ಕೋವಿಡ್ ಸಮಯದಲ್ಲಿ, ಈ ಪ್ಯಾಂಡೆಮಿಕ್ ಇರುವಂಥ ಸಮಯದಲ್ಲಿ ಈ ಜನರಿಗೆ ಮಾಡುವಂಥ ಅನ್ಯಾಯ ಅಂತ ಹೇಳಿದರೆ ನಾನು ತಪ್ಪಾಗಲಾರದು. ಇವತ್ತು ಅದನ್ನು ಡಿಮಾಲಿಷ್ ಮಾಡಬೇಕಾದ್ರೆ ಅವರಿಗೆ ವೈಯಕ್ತಿಕ ನೋಟಿಸ್ ಕೊಡಬೇಕಿತ್ತು. ನೀವು ಅವರಿಗೆ ಇಂಥ ದಿವಸ ನಾವು ತೆರವುಗೊಳಿಸ್ತಾ ಇದ್ದೀವಿ, ನೀವು ನಿಮ್ಮ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ಹೋಗಿ, ಇಲ್ಲಾದರೆ ನಾವು ಅದಕ್ಕೆ ಜವಾಬ್ದಾರಲ್ಲ ಅಂತ ಇವರಿಗೆ ಪ್ರತಿಯೊಬ್ಬರಿಗೆ ನೋಟಿಸ್ ಜಾರಿ ಆಗಿದೆಯಾ? ಅವರ ಯಾವುದೋ ಒಂದು ಲಾಯರಿಗೆ ಒಂದು ಸೂಚನೆ ಕೊಟ್ಟ ತಕ್ಷಣ ಆಗೋದಿಲ್ಲ. ಅದು ಇಷ್ಟೊಂದು ದೊಡ್ಡ ಮುಖ್ಯವಾದ ಒಂದು ತೀರ್ಮಾನವನ್ನು ತೆಗೊಳ್ಳುವಾಗ ಪ್ರತಿಯೊಬ್ಬರಿಗೂ ಕೂಡ ವೈಯಕ್ತಿಕವಾಗಿ ತಿಳುವಳಿಕೆ ಕೊಟ್ಟು ನಾವು ಇಂಥ ದಿವಸ ಡಿಮಾಲಿಷ್ ಮಾಡ್ಕೊಳ್ತೀವಿ, ನಿಮ್ಮ ಸಾಮಾನುಗಳನ್ನು ಕೊಂಡೋಗಿ ಅಂತ ಹೇಳಿದರೆ ಅದು ಸರಿಯಾದ ಒಂದು ವ್ಯವಸ್ಥೆ. ಇನ್ನು ಪಾಲಿಕೆಯ ವಿಪಕ್ಷ ನಾಯಕ ಎಸಿ ವಿನಯರಾಜ್ ಅವರು ಮಾತನಾಡಿ ಬಿಜೆಪಿ ಆಡಳಿತ ವೈಖರಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೊರೋನಾ ಮಹಾಮಾರಿಯ 1ನೇ ಅಲೆ ಬಂದಂಥ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ಕಾನೂನು ಬಾಹಿರವಾಗಿ ಇಲ್ಲಿಯ ಶಾಸಕರಾಗಿರುವಂಥ ವೇದವ್ಯಾಸ ಕಾಮತ್ರವರು, ಬರಶೆಟ್ಟಿಯವರು ಹಾಗೂ ಇಲ್ಲಿಯ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ರವರ ಕುಮ್ಮಕ್ಕಿನ ಮೇರೆಗೆ ಕಾನೂನು ಬಾಹಿರವಾಗಿ ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇಲ್ಲದಿದ್ದರೂ ಕೂಡ ಇದನ್ನು ಡೆಮಾಲಿಷನ್ ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಹೊರಡಿಸಿ ಇಲ್ಲಿ ಟ್ರೇಡರ್ಸ್ ವ್ಯಾಪಾರಸ್ಥರು 598 ಮಂದಿ ಇದ್ದರು, ಅವರನ್ನು ಇಲ್ಲಿಂದ ಹೊರಗಡೆ ಹಾಕಿದರು. ಇಲ್ಲಿ ಬರೀ 598 ನೇರವಾಗಿ ವ್ಯಾಪಾರ ಮಾಡುವವರು ಮಾತ್ರ ಅಲ್ಲ, ಪರೋಕ್ಷವಾಗಿ ರಿಕ್ಷಾ ಚಾಲಕರಿರ್ಬೋದು, ಗೂಡ್ಸ್ ಡ್ರೈವರ್ಸ್ ಇರ್ಬೋದು, ಕೂಲಿ ಕಾರ್ಮಿಕರು ಸುಮಾರು 10,000 ಜನ ಈ ಕೇಂದ್ರ ಮಾರುಕಟ್ಟೆಯನ್ನು ಹೊಂದಿಕೊಂಡು ಎಷ್ಟೋ ವರ್ಷಗಳಿಂದ ಅವರ ಮನೆಯನ್ನು ಅವರು ಸಾಕ್ತಾ ಇದ್ದವರು. ಅದರ ವಿರುದ್ಧವಾಗಿ ಇಲ್ಲಿಯ ವ್ಯಾಪಾರಸ್ಥರು ಕೋರ್ಟಿಗೆ ಹೋಗುವುದರ ಮೂಲಕ ಅಲ್ಲಿ ಅವರು ಜಯಗಳಿಸಿದರು. ಇವತ್ತು ಪುನಃ ಇಲ್ಲಿ ಹೈಕೋರ್ಟ್ ಇಲ್ಲಿ ಒಂದು ಆದೇಶವನ್ನು ಇವರಿಗೆ ಕೊಟ್ಟಿತ್ತು. ಇವರ ಏನು ಆಕ್ಷೇಪಣೆ ಇದೆ ಅದನ್ನು ಕೇಳಿಸಿಕೊಂಡು ನೀವು ಅದಕ್ಕೆ ಬೇಕಾದಂಥ ಒಂದು ಕ್ರಮವನ್ನು ವಹಿಸಿ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಹೈಕೋರ್ಟ್ ಹೇಳಿರುವಂಥ ಒಂದು ಸಂದರ್ಭದಲ್ಲಿ ಇವತ್ತು ಈ ಕೇಂದ್ರ ಮಾರುಕಟ್ಟೆ ಹೊಸದಾಗಿ ಬರುವಂಥ ಒಂದು ಕಾರ್ಯಕ್ರಮ ಅದು ಕಾಂಗ್ರೆಸ್ ಪಕ್ಷ ಇರುವಾಗ ನಾವು ಮಾಡಿದಂಥ ಒಂದು ಯೋಜನೆ. ಅಭಿವೃದ್ಧಿ ಪರವಾಗಿ ನಾವು ಯಾವತ್ತೂ ಕೂಡ ಈ ಆಡಳಿತ ಮಾಡುವ ಪಕ್ಷದ ಜೊತೆಗೆ ಇವತ್ತು ನಾವು ಇದ್ದೇವೆ. ಅಭಿವೃದ್ಧಿಯ ವಿರುದ್ಧವಾಗಿ ಇವತ್ತು ನಾವು ಮಾತಾಡ್ತಾ ಇಲ್ಲ. ಆದರೆ ಏನಿಲ್ಲಿ ಸುಮಾರು 40 ಮಂದಿ ಇಲ್ಲಿ ವ್ಯಾಪಾರಸ್ಥರು ಕೋರ್ಟಿನ ಒಂದು ಆದೇಶದ ಮೇರೆಗೆ ಇಲ್ಲಿ ಕಂಟಿನ್ಯೂ ವ್ಯಾಪಾರವನ್ನು ಮಾಡ್ತಾ ಇದ್ದರು. ಅವರಿಗೆ ಯಾವುದೇ ಒಂದು ನೋಟಿಸನ್ನು ಕೊಡ್ದೇಲೇ, ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ದೇಲೇ ಏಕಾಏಕಿ ಅವರನ್ನು ಹೊರಗಡೆ ಹಾಕಿ ಈ ಥರ ಡೆಮಾಲಿಷ್ ಮಾಡುವಂಥದ್ದು ಈ ಕೊರೋನಾ ಮಹಾಮಾರಿಯ 2ನೇ ಅಲೆಯ ಸಂದರ್ಭ 40 ಕುಟುಂಬವನ್ನು ಇಲ್ಲಿಯ ಶಾಸಕರು ಅವರ ಕುಮ್ಮಕ್ಕಿನ ಮೇರೆಗೆ ಇಲ್ಲಿಯ ಮೇಯರ್ ಅವರು ಇಲ್ಲಿಯ ಪ್ರೇಮಾನಂದ ಶೆಟ್ಟಿಯವರು, ಇವರಿಗೆ ಹೃದಯ ಇಲ್ಲ, ಇವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ, ಅವರಿಗೆ ಏನೋ ಒಂದು ಸರ್ವಾಧಿಕಾರಿ ಧೋರಣೆಯ ಮುಖಾಂತರ ಇವತ್ತು ಡೆಮಾಲಿಷನ್ ಮಾಡಿರುವಂಥದ್ದನ್ನು ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ.
ಯಾವತ್ತೂ ಕೂಡ ಬಡವರ ಅಥವಾ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರ ಪರವಾಗಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ನಿಲ್ತದೆ ಎನ್ನುವಂಥದ್ದನ್ನು ನೇರವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ರಜನೀಶ್ ಕಾಪಿಕಾಡ್, ಪ್ರವೀಣ್ ಚಂದ್ರ ಆಳ್ವಾ, ಕೇಶವ ಮರೋಳಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು.